ಮಂಗಳೂರು ಗಲಭೆ ಗೋಲಿಬಾರ್ ಪ್ರಕರಣದ ಬಗ್ಗೆ ಸಿಐಡಿಯಿಂದ ಆಗುವ ತನಿಖೆಯಲ್ಲಿ ನ್ಯಾಯ ಸಿಗುತ್ತದೆ ಎಂಬ ನಂಬಿಕೆ ಇಲ್ಲ. ಇಲಾಖೆಯೇ ತನಿಖೆ ಮಾಡಿದ್ರೆ ನ್ಯಾಯ ಸಿಗುತ್ತಾ? ಜನರು ಈ ತನಿಖೆಯನ್ನ ನಂಬಲ್ಲ. ಹೈಕೋರ್ಟ್ ಜಡ್ಜ್ ಮೂಲಕ ತನಿಖೆ ಮಾಡಲಿ. ಪ್ರಕರಣದ ಬಗ್ಗೆ ಪಿನ್ ಟು ಪಿನ್ ಮಾಹಿತಿಯನ್ನ ಪಡೆದುಕೊಳ್ಳಲಿ ಎಂದು ಶಾಸಕ ಯುಟಿ ಖಾದರ್ ಹೇಳಿದ್ರು. ಅವರು ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿ ನಡೆಸಿ ಮಾತನಾಡಿ, ನನ್ನನ್ನ ಆರಂಭದಿಂದಲೂ ಹತ್ತಿಕ್ಕಲು ಯತ್ನಿಸಿದ್ದಾರೆ. ಕಾಲೇಜು ಜೀವನದಿಂದಲೂ ಈ ಕೃತ್ಯ ನಡೆದಿದೆ. ಹಲವಾರು ಪ್ರಕರಣದಲ್ಲೂ ನನ್ನನ್ನ ಅನಾವಶ್ಯಕವಾಗಿ ಸೇರಿಸಿದ್ದಾರೆ ಎಂದರು. ಈಗಲ್ಲ, ನನ್ನ ಕಾಲೇಜ್ ಲೆವೆಲ್ನಲ್ಲಿ ಕೂಡ ನನ್ನನ್ನು ರಾಜ್ಯದ ನಾಯಕತ್ವವನ್ನು ಮಟ್ಟ ಹಾಕಲಿಕ್ಕೆ ನಾನು SDM ಲಾ ಕಾಲೇಜಿಂದ ನಾನು ಪ್ರಾರಂಭ ಮಾಡಿದನ್ನು ಮತ್ತೆ ಕೂಡ ಪ್ರಾರಂಭ ಮಾಡಿಕೊಂಡು ಬಂದಿದ್ದಾರೆ. ನಿಮಗೆಲ್ಲ ಜಿಲ್ಲೆಗೆ ಭಾಳ ಚೆನ್ನಾಗಿತ್ತು, ಗೊತ್ತಿದೆ. ಈ ಹಿಂದೆ ಮಂಗಳೂರು ಉಳ್ಳಾಲಾದ ಸಂದರ್ಭದಲ್ಲಿ ವಿಧಾನಸಭೆಯಲ್ಲಿ ನಾನು ಶಾಸಕನಲ್ಲ, ನನ್ನ ಹೆಸರು ಹೇಳಿಕೊಂಡು ನಾನು ಮಾಡಿದಂಥ ಕಾರಣ ಹೇಳ್ತಾರೆ. ಇನ್ನೊಂದು ತೊಕ್ಕೋಟಲ್ಲಿ ಒಂದು ದೊಂದಿ ಮೇಲೆ ಇವರೇ ಒಂದು ದೊಂದಿ ಮೇಲೆ ಮಾಡಿ ಅದನ್ನು ಕೂಡ ನಮಗೆ ಸಬ್ಜೆಕ್ಟೇ ಗೊತ್ತಿಲ್ಲ. ಈ ದಿವಸಕ್ಕೂ ನಾನು ಊರಲ್ಲಿದ್ದ ನಾ ಯೋಚನೆ ಅಂಕೋಲ್ಲ ಇದರಲ್ಲಿ. ಸೊ ಸುಮ್ಮನೆ ಇದನ್ನೆಲ್ಲ ರಾಜಕೀಯವಾಗಿ ತಂದು ಗೊಂದಲ ಸೃಷ್ಟಿ ಸರಿಯಲ್ಲ. ಗಲಭೆಕೋರರ ಮೇಲೆ ಪುಂಡು ಕಾಯ್ದೆ ಹೇರುವ ಸಚಿವ ಸಿಟಿ ರವಿ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಖಾದರ್ ಅವರು, ಸಿಟಿ ರವಿ ಅವರ ಕ್ಷೇತ್ರವನ್ನ ಮಾತ್ರ ನೋಡಲಿ, ನಮ್ಮನ್ನ ನಮ್ಮಷ್ಟಕ್ಕೆ ಬಿಟ್ಟು ಬಿಡಲಿ. ಸಿಟಿ ರವಿ ಕಾರ್ ಅಪಘಾತ ಮಾಡಿ ಕೊಂದಿಲ್ವಾ? ಈ ಬಗ್ಗೆ ನಾವು ಹೇಳಿದ್ರೆ ಸರಿಯಾಗುತ್ತಾ? ಮೈಸೂರು ಚಿಕ್ಕಮಗಳೂರಿನವರು ಸುಮ್ಮನಿರಲಿ, ನಮ್ಮನ್ನ ನಮ್ಮಷ್ಟಕ್ಕೆ ಬಿಟ್ಟು ಬಿಡಲಿ. ನಾವು ಜಿಲ್ಲೆಯಲ್ಲಿ ಶಾಂತಿ ಕಾಪಾಡುತ್ತೇವೆ ಎಂದು ಹೇಳಿದ್ರು. ಇವತ್ತು ಚಿಕ್ಕಮಗಳೂರಿನವ್ರು ಮಾತಾಡೋದು, ಮೈಸೂರಿನವ್ರು ಮಾತಾಡೋದು, ಬಾಗಲಕೋಟೆಯವ್ರು ಮಾತಾಡೋದು, ಶಿವಮೊಗ್ಗದ ಇವರಲ್ಲಿ ಮಾತಾಡೋದು, ಇವರ ಬಾಯಿ ಬಂದ್ ಮಾಡಿ ಕೂತ್ಕೊಳ್ಳಿ. ಇದಕ್ಕೆ ನಮ್ಮ ಸಮಸ್ಯೆ ನಮಗೆ ಬಿಟ್ಟು ಬಿಡಿ. ಇದಕ್ಕೆ ಇವರಿಗೆ ಹಿಂದೆಂದಲ್ಲಿ ಕೂಡ ಮಾತಾಡಿ ಅಭ್ಯಾಸ ಆಗಿಬಿಟ್ಟಿದೆ. ಹಾಗಾದ್ರೆ ಇವ್ರು ಕಾರಲ್ಲಿ ಹೋಗಿ ಇಬ್ಬರನ್ನು ಕೊಂದ್ರಲ್ಲ, ಅದೆಂತ ಅದಕ್ಕೆ ಯಾರು ನಷ್ಟ ಕೊಡೋದು? ಇವರು ಕೊಡ್ತಾರಾ? ರೋಡ್ ಸೈಡ್ ನಿಂತಿದ್ದವ್ರನ್ನ ಕೊಂದಾಕಿದ್ರಲ್ಲ ವೆಹಿಕಲ್ ತಗೊಂಡು ಇವರ ಕಾರ್ನಲ್ಲಿ ಹೋಗುವಾಗ, ಅದಕ್ಕೆ ಏನನ್ನು ಹೇಳ್ಬೇಕಾಗಾದ್ರೆ ಒಂದು ಆಕ್ಷನ್ ಆಗ್ತದೆ. ಎಂತ ಮಾಡೋದು? ಘಟನೆ ಆಗಿದೆ, ಘಟನೆ ಹೇಗೆ ಬಗೆಹರಿಸಿಕೊಂಡು ಹೋಗ್ಬೇಕಲ್ಲ. ಇನ್ನು ಮೃತರ ಪರಿಹಾರ ಹಿಂಪಡೆದ ವಿಚಾರವಾಗಿ ಮಾತನಾಡಿದ ಖಾದರ್ ಅವರು, ಸಾವಿನ ಮನೆಯಲ್ಲಿ ರಾಜಕೀಯ ಮಾಡಿದ್ದಾರೆ, ಯಾರ ಮಾತು ಕೇಳಿ ಹಿಂಪಡೆದಿದ್ದಾರೆ. ಸರ್ಕಾರ ಈ ಬಗ್ಗೆ ಸ್ಪಷ್ಟನೆ ನೀಡಬೇಕು ಎಂದು ಹೇಳಿದ್ರು. ಪರಿಹಾರ ಘೋಷಣೆ ಮಾಡಿ ಮತ್ತೆ ಅದನ್ನು ಯಾರದೋ ಮಾತು ಕೇಳಿ ಹಿಂದೆ ಪಡೆಯುವಂತಹ ಒಂದು ಮಾಹಿತಿಯನ್ನು ಕೊಟ್ಟದ್ದು ಜಿಲ್ಲೆಯ ಸರ್ವ ಜನರಿಗೆ ಕೂಡ ಇವತ್ತು ನೋವನ್ನು ತಂದಿದೆ. ಸಾವಿನ ಮನೆಯಲ್ಲೂ ಕೂಡ ಯಾಕೆ ಇವತ್ತು ರಾಜ್ಯಕ್ಕೆ ಮಾಡಬೇಕೆಂಬ ಭಾವನೆ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಬಂದು ನಿಂತಿದೆ.